ಉಜಿರೆಯ ಬ್ರಹ್ಮ ಕಲಶೋತ್ಸವದಲ್ಲಿ ಬಹಳ ವಿಶೇಷವಾಗಿ ಕಾಣುವಂಥದ್ದು ನೋಡಿ, ಇದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ಸಾರುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಎಲ್ಲರೂ ಕೂಡ ಬಂದು ದೇವರ ಸೇವೆ ಅನ್ನುವಂಥ ರೀತಿಯಲ್ಲಿ ತರಕಾರಿಗಳನ್ನು ಕತ್ತರಿಸುವುದರಲ್ಲಿ ನಿರತರಾಗಿದ್ದಾರೆ. ನೋಡಿ, ಒಂದು ಶಾಲೆಗೆ ಹೋಗುವಂತಹ ಬಾಲಕಿಯಿಂದ ಹಿಡಿದು ಹಿರಿಯರವರೆಗೂ ಕೂಡ ಇಲ್ಲಿ ತರಕಾರಿಯನ್ನು ಕಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ತರಕಾರಿ ಹೇಗೆ ಆಗ್ತಿದೆ ಅಮ್ಮ? ಖುಷಿ ಆಗ್ತದೆ. ದೇವರ ಭಕ್ತಿಯಿಂದ ಮಾಡುದಲ್ವಾ, ಖುಷಿ ಆಗ್ತದೆ. ಓಕೆ, ಎಂತೆಲ್ಲ ಕಟ್ ಮಾಡಿದ್ರಿ? ಬೀನ್ಸ್ ಇವತ್ತು, ನಿನ್ನೆ ಕ್ಯಾಬೇಜ್, ಇವತ್ತು ಬೀನ್ಸ್. ಎಷ್ಟು ಖುಷಿ, ಗಮ್ಮತ್ತು, ಎಷ್ಟು ಜನ ಒಟ್ಟಿಗೆ ಕೆಲಸ ಮಾಡುವಾಗ? ಹೌದು, ಖುಷಿ ಆಗ್ತದೆ. ನಮಸ್ಕಾರ, ಯಾವ ಕ್ಲಾಸು? ಸೆವೆಂತ್. ಎಂತ ಮಾಡ್ತಿದ್ದೀರಿ? ಇದು ತೆಗ್ದು ಬೀನ್ಸ್ ಸಿಪ್ಪೆ ತೆಗಿತಿದ್ದೀರಾ? ಹೇಗಾಗ್ತಾ ಉಂಟು? ಖುಷಿ ಆಗ್ತದೆ. ವ್ಯವಸ್ಥೆ ಉಂಟು? ವ್ಯವಸ್ಥೆ ಸೂಪರ್ ಉಂಟಾ? ಓಕೆ ಮೇಡಮ್, ಹೇಗಾಗ್ತಾ ಉಂಟು? ಖುಷಿ ಆಗ್ತಾ ಉಂಟು. ಭಾಗ್ಯ ಅಷ್ಟೇ. ಇದು ಭಾಗ್ಯ ಅಂತ ಹೇಳ್ತದೆ. ನೋಡಿ, ಎಲ್ಲರೂ ಕೂಡ ಕಟ್ಟಿಂಗಲ್ಲಿ ನಿರತರಾಗಿದ್ದಾರೆ. ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಆಸಕ್ತಿದಾಯಕವಾಗಿ ನೋಡಿ, ಇಲ್ಲಿ ಸೌತೆ ಕಟ್ ಮಾಡೋ ಸ್ಪೀಡ್ದುಲಿ ಟಕ 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 ಡಮ್ಮ ಎಂಚ ಟಕ 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 ಡಮ್ ಆಗಲೆ ತುಲೆ ಸೂಪರ್. ಸರಿ, ನಮಸ್ಕಾರ. ಮನೆಯಲ್ಲಿ ಕಟ್ ಮಾಡ್ತೀರಾ? ಹೌದು. ಎಂತ ಸೌತೆ? ಮನೆಯಲ್ಲಿ ಸಹ ಸೌತೆ ಕಟ್ ಮಾಡೋದಂತೆ ಅವರು. ಆಂಡತ ನಮಸ್ತೆ, ಹೇಗಾಗ್ತಾ ಉಂಟು ಸರ್? ಸೂಪರ್. ಎಂತ ತರಕಾರಿ ಕಟ್ ಮಾಡೋದು? ಓಕೆ, ನೋಡಿ ಎಲ್ಲರೂ ಕೂಡ ತರಕಾರಿ ಕಟ್ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಭಾಳ ವಿಶೇಷವಾಗಿ ಆಸಕ್ತಿದಾಯಕವಾಗಿ ಎಲ್ಲರೂ ಕೂಡ ಕಟ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಏನು ಹೇಳ್ತೀರಿ? ಏನು ಬಟಾಟೆ ನೋಡಿ, ಅದು ಅಷ್ಟು ಚಿಕ್ಕದೆಂತ? ಅಷ್ಟು ಚಿಕ್ಕದ, ಅದೇ ಕೈ ಸಿಗ್ತಾ ಇಲ್ಲ, ಕೊಯ್ಬೇಕು. ಹೌದು, ದೇವರ ಸೇವೆ ಒಳ್ಳೇದಾಗ್ತದೆ, ಖುಷಿ ಆಗ್ತದೆ. ನನ್ನ ಹೆಸರು ಪ್ರತಿಮಾ ಗೌಡ. ಏನು ಹೇಳ್ತೀರಿ? ಖುಷಿ ಆಗ್ತದೆ. ನಮ್ಮ ಊರಿನ ಕಾರ್ಯಕ್ರಮ ಅಲ್ಲ, ದೇವರ ಸೇವೆ, ಅನ್ನ ಸಂತರ್ಪಣೆ ಸೇವೆ ಮಾಡ್ತಿದ್ದೇವೆ. ಮೇಡಮ್ ಎಂತ ಹೇಳ್ತೀರಿ? ದೇವರ ಸೇವೆ ಮಾಡೋದಂತ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದೆ? ಹೌದೌದು. ಎಷ್ಟು ಹೊತ್ತಿಂದ ಕೆಲಸ ಮಾಡ್ತಿದ್ದೀರಿ? ನಾವು ಬೆಳಿಗ್ಗೆ ಬಂದಿದ್ದೇವೆ, 8:45 ಮತ್ತೆ ಮನೆಗೆ ಹೋಗಿ ಬಂದದ್ದು. ಒಮ್ಮೆ ಮನೆಗೆ ಹೋಗಿ ಬಂದದ? ಹೌದೌದು. ಮೇಡಮ್, ಎಷ್ಟು ಕಷ್ಟ ಆಗ್ತದೆ ಚಿಕ್ಕ ಚಿಕ್ಕ ಬಟಾಟೆ? ಕಷ್ಟ ಆಗುದಿಲ್ಲ, ಖುಷಿ ಆಗ್ತದೆ. ಖುಷಿ ಆಗ್ತದಾ? ಓಕೆ, ಈಗ ಇಷ್ಟು ಜನ ಒಟ್ಟು ಸೇರಿ ಕೆಲಸ ಮಾಡುವಾಗ ಏನು ಹೇಳ್ತೀರಿ? ಖುಷಿ ಆಗ್ತದೆ. ಖುಷಿ ಆಗ್ತದೆ. ಬೆಳಿಗ್ಗೆಯಿಂದ ಮಾಡ್ತಿದ್ದೇವೆ, ಖುಷಿ ಆಗ್ತದೆ. ಹಾಂ, ಓಕೆ. ನೋಡಿ ಎಲ್ಲರೂ ಸೇರಿ ಮಾಡೋದಂತೆ, ಭಾರಿ ಖುಷಿ ಆಗ್ತದೆ. ಮೇಡಮ್, ಅಬ್ಬಾ ಮುಖಲ ಆಯ್ತದೆ ಬುರ್ಚು ಮಾರೆ. ಇವರೆಲ್ಲ ಮೆಣಸಿನವರು, ಇವ್ರ ಹತ್ರ ಸ್ವಲ್ಪ ದೂರದಲ್ಲಿ ಮಾತಾಡಬೇಕು. ನಮಸ್ಕಾರ. ಏನು ಹೇಳ್ತೀರಿ? ಆಂಧ್ರ ಪ್ರದೇಶವಾ? ನಮ್ದು ಆಂಧ್ರ. ಹೌದು. ಎಲ್ಲಿ ಆಂಧ್ರದಲ್ಲಿ? ನಮ್ದು ಕೃಷ್ಣ ಡಿಸ್ಟಿಕ್. ನೀವು ಮತ್ತೆ ಚಂದ ಮಾಡಿ ತುಳು ಮಾತಾಡ್ತೀರಿ? ತುಳು ಅಲ್ಲ, ಕನ್ನಡ ಕನ್ನಡ. ಎಲ್ಲಿ ಊರು ಯಾವುದು? ನಮ್ದು ಗುಡುವಾಡ. ಹೌದಾ? ಎಲ್ಲಿ? ಇಲ್ಲಿ ಉಜಿರೆಯಲ್ಲಿ ನಮ್ಮ ಗಂಡ ಕೆಲಸ ಮಾಡುದು. ಎಲ್ಲಿ? ಬ್ಯಾಂಕಲ್ಲಿ ಆಫೀಸರು, ಬ್ಯಾಂಕ್ ಆಫ್ ಬರೋಡಾ. ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಬಂತು. ಹೌದೌದು. ಹೇಗಾಗ್ತಾ ಉಂಟು? ಮೆಣಸು ಕಟ್ ಮಾಡ್ತಿದ್ದೀರಿ? ಚಂದ, ಖುಷಿ ಆಗ್ತಾ ಇದು. ಖುಷಿ ಆಗ್ತಾ ಉಂಟಾ? ಹೌದು. ಸರ್ ನಮಸ್ಕಾರ. ನಮಸ್ತೆ. ಎಂತ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನಮ್ಮ ಇದು 3ನೇ ಸಲದ ಬ್ರಹ್ಮಕಲಶೋತ್ಸವ. ಈತಲ್ಲಿರುವಾಗ 2002ನೇ ಇಸ್ವಿಯಲ್ಲಿ ಆಗಿತ್ತು, 2000 ಇಸ್ವಿಯಲ್ಲಿ. ಆವಾಗಿಂದ ಇದ್ದೇವೆ. ಭಾರಿ ಖುಷಿ ಆಗ್ತಿದೆ. ಹೌದು, ನಾವು ಅನ್ನದಾನ ಸಮಿತಿಯಲ್ಲಿ ಯಾವ ವರ್ಷ ಇರ್ತೇವೆ, ಜಾತ್ರೆ ಆಗಿ. ಚೇತನ್ ಎಸ್. ನೋಡಿ, ಭಾರಿ ಇವರೊಬ್ರು ಇದ್ದಾರೆ ರೈಡ್ರು. ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಉಂಟು. ಓಕೆ, ಆಫ್ ರೋಡ್ ಓಕೆನಾ? ಇದು ಮೆಣಸಿದ ರೋಡ್ ಓಕೆನಾ? ಆಫ್ ರೋಡ್ ಓಕೆ. ಹೇಗಾಗ್ತಾ ಉಂಟು ಕಟ್ ಮಾಡೋದು? ಶುರು ಮಾಡಿದಷ್ಟೇ, ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತದೆ. ಹಸ್ಬೆಂಡಾ ನೀವೇ ಮಾಡೋದಾ? ಓಕೆ. ಹೇಗೆ ಎಲ್ಲ ಸೇರಿ ಕೆಲಸ ಮಾಡುವಾಗ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗ್ತಿದೆ. ತುಂಬಾ ಮಂದಿ ಬಂದಿದ್ದಾರೆ, ತುಂಬಾ ಖುಷಿ ಆಗ್ತದೆ. ಸರ್ ಹೇಗಾಗ್ತುಂಟು ಸರ್? ಆರಾಮ, ಎಲ್ಲ ಸೂಪರ್. ನಮಸ್ಕಾರ. ಟ್ಯಾಂಕ್ ಇದು ಗಟ್ಟರ ಮುಂಚೆ 3 ಕಾಯಿ ಮುಂಚೆ ಬಟ್ಟನ ಕಜಿಪುಗ ಆವಡತ್ತ ಸಾಂಬಾರಿಗೆ ಎಂಚ ಬಾರಿ ಅಡ್ಡ ಪುಂಡತ್ತ ಈ ಜನ ಮಗನ ಒಂಜಿ ಅತ ಬರ್ತಾವಡೆ ಎಂಚ ಸೋಕು ಬತ್ತಂಡತ್ತ ಮೂರನೇ ಕರೆಕ್ಟ್ ಬತ್ತಂಡತ್ತ ಬಟ್ಟನ್ನ ಅಲೆ
ಮಲ್ಲವರ ಬಲ್ಲಿನ ಮಾಡ್ತಾರೆ ಬುಕ್ಕ ಕಣ್ಣೆ ಮುಚ್ಚಿ ಬೇರತ್ತ ಹಾ ಕಣ್ಣು ಮುಚ್ಚಾರ ಬಲ್ಲಿ ಈ ಮುಂಚೆ 3 ನೆಟ್ಟು ಅಂದ ಪುಟ್ಟನ ಕೋಟಿ ಜನ ಕಾಡರಾಜಾರ ಏನಿದೆ? ಕೋಟಿ ಜನ ರೀ ಕೋಟಿ ಜನ? ಎನ್ನ ಪುದಾರು ಕೋಟಿ ಜನ ಲೆಪ್ಪನ ಪುಟ್ಟೆ ರದ್ದು ಬೋಡತ್ತ ಹುಟ್ಟೆಲ್ಲ ಅಲ್ಲೂ ಜಾತ ಅಂದ್ರೆ ಕೋಟಿ ಜನ ಉಂಟಿಗೆ ಒನ್ನ ಪೇರು ಬಂತಾರೆ ಪೋತು ಮಲ್ಲ ಜಾತನ ಇದಕ್ಕೆ ಎಷ್ಟು ವರ್ಷ ಐತೆ? ವರ್ಷ 4 ಜನಕ್ಕೆ ಮಲ್ಲೆ ರಾಮ ಅವರು ಗಿರಿಯಬ್ಬ ಅವರು ಕಳ್ಳ ಎತ್ತಬಡ್ಬೇರಿ ಬುಕ್ಕ ಸುಲೆಮಕ್ಕ ಬುಕ್ಕ ರಾಮ ಅವರು ಬಸಗಂಡಟ್ಟೆ ಕೆಲ್ಲೂರು ಉಬಾರ್ದ ಪುತ್ತೂರು ಅಂಚ ಇತ್ತೆ ಇಜ್ಜಿ ಬಿಡುಕುಡೆ ಮಾತ್ರ ಉಂಟು ಲಕ್ಷ್ಮೀದ ಬುಕ್ಕ ಅವು ಮಾತ್ರ ಇಜ್ಜಿ ಓರ್ತದ ಅಂದ ಎಂಚಾಮುಡು ಬುಕ್ಕ ಬಾಕ್ಲಕ್ಕ ಸುಳ್ಳು ಅನ್ಪೇರಿ ಏನಿಜ್ಜಿ ಕರೆಕ್ಟ್ ಅನ್ಪೆ ಕರೆಕ್ಟ್ ಅನ್ಬಾರ ಈರು ನಂಬು ಯಾರತ್ತ ಎಂಚಾಮುಡು ಮುಂಚೆ ಕರೆಕ್ಟ್ ಅಂಡತ್ತ ತುಲೆ ಕರೆಕ್ಟ್ ಅಂಡ ಐಸವಾಸ್ ಸರ್ ಈತ ಜಂತೊಟ್ಟು ಕೆಲಸ ನನಗೆ ಈತ ಖುಷಿ ಆಗ್ಬಿಡು ಬುಕ್ಕ ಆವಡತ್ತ ಜನ ಬರೋಡತ್ತ ಅವ ನಾನಲ್ಲ ಅವಡು ಅವು ಅಡ್ಡ ಪುಡತ್ತ ಲಕ್ಷ್ಮಿಡು ಆತ ಲಕ್ಷ್ಮಿಡಿ ಅಡ್ಡ ಪುಡತ್ತ ನಮಸ್ಕಾರ ನಾವು ಯಾವಾಗಲೂ ಜಾಬಲ್ಲಿ ಇರ್ತೇವಲ್ಲ ಈಗ ಎಲ್ಲರೂ ಕೆಲಸ ಬಿಟ್ಟು ಇಲ್ಲಿ ಬಂದು ಸೇರೋದೇ ಒಂದು ಖುಷಿ ಮತ್ತೆ ಎಲ್ಲ ಫೀಲ್ಡ್ ಅವರು ಈಗ ಮಾತಾಡಲಿಕ್ಕೆ ಒಟ್ಟಿಗೆ ಸೇರಿ ಕೆಲಸ ಮಾಡಲಿಕ್ಕೆ ಒಳ್ಳೆದಾಗ್ತದೆ ಖುಷಿ. ಓಕೆ ನೋಡಿ ಅಲ್ಲಿ ಇನ್ನೊಂದಷ್ಟು ಕೆಳಗಡೆ ಕುಳಿತುಕೊಂಡು ಕೆಲಸ ಮಾಡುವವರು ಅದನ್ನು ಸಪ್ಲೈ ಮಾಡೋರು ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ಬೇಕು. ಬನ್ನಿ ಬನ್ನಿ ಪಾಯಸ ಪಟ ಪಟ ಇಂದು ಮೋಸ್ಟ್ಲಿ ಪಲಾವ್ ಗಾಂದು ಇದಾಯ್ತಾ ಮೇಡಮ್? ಒಂದು ಎಂತಕ್ಕಿದು? ಉಪ್ಪಿನಕಾಯಿ. ಉಪ್ಪಿನಕಾಯಿಗ? ಹೌದು. ಕ್ಯಾಮರಕ್ಕೆ ಹೇಗಾಗ್ತಾ ಉಂಟು? ಹೇಗೆ ಕೆಲಸ ಮಾಡೋಕೆ ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗಿದೆ ತುಂಬ ಖುಷಿ ಆಗ್ತದೆ. ನಿಮಗೆ? ನಮಗೆ ಕೂಡ ಸರ್ ತುಂಬ ಖುಷಿ ಆಗ್ತದೆ. ತುಂಬ ಎಷ್ಟು? ತುಂಬ ಅಬ್ಬು. ಅಬ್ಬು ಅಬ್ಬು ಅಬ್ಬು. ಹಾಂ ನೋಡಿ ಇಲ್ಲಿ ಎಲ್ಲ ಸಪ್ಲೈ ಮಾಡೋರು ಇದ್ದಾರೆ. ಇಲ್ಲಿ ನೋಡಿ ಕಟ್ ಮಾಡಿ ಇಟ್ಟದ್ದು ನೋಡಿ ಇಲ್ಲಿ ಆದಿತ್ಯ ತೂಲೆ ಸೂಪರ್ ಆದ್ರೆ ನೋಡಿ ಭಾರಿ ಗೌಜಿಯಾಗಿದೆ. ನೋಡಿ ಇಲ್ಲಿ ಕಟ್ ಮಾಡಿ ಹಿಡಿದು ಇದೆಲ್ಲ ಇಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಉಸ್ತುವಾರಿ ನೋಡಿ ಇದೆಲ್ಲ ಅದಾಗಿದೆ ಇದಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಾಗ್ತಾ ಉಂಟು? ಚೆನ್ನಾಗಿ ಆಗ್ತಾ ಇದೆ. ಏನು ಮಾಡ್ತಿದ್ರಿ ನೀವು? ಈಗ ತರಕಾರಿ ಹಚ್ತಾ ಇದ್ದೀವಿ. ಸ್ವಲ್ಪ ಸುಸ್ತಾದಂಗಿದೆ. ಸ್ವಲ್ಪನೇ ಅಷ್ಟೇ. ಹೇಗೆ ಅನಿಸ್ತದೆ ಸರ್ ಈ ಒಂದು ಬ್ರಹ್ಮ ಕೆಲಸ? ಇದರಲ್ಲಿ ಇಷ್ಟು ಜನ ಒಟ್ಟು ಸೇರಿಕೊಂಡು ನೀವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದೀರಿ. ಒಗ್ಗಟ್ಟು ಅಂದರೆ ಎಲ್ಲರಿಗೂ ಊರಿಗೆ ಒಂದು ಸಂಭ್ರಮದ ವಾತಾವರಣ ಅಲ್ಲ, ಸಂಭ್ರಮನೇ ಇರುವಂಥದ್ದು. ಎಲ್ಲರೂ ಸೇರಿದ್ದೇವೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾವಲ್ಲ, ಹಾಗೆ ನೀವು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ, ಖುಷಿ ಇದೆ. ಹೌದು. ಓಕೆ, ಎಷ್ಟು ಫಾಸ್ಟ್ ಕಟ್ ಆಗ್ತದೆ ಗೊತ್ತಿಲ್ಲ, ಈಗ ಅಡಿಗೆ ಭಟ್ರಿಗೆ ಕೇಳ್ತಾ ಇದ್ದಾರೆ ರಾತ್ರಿ ಅಡಿಗೆ ಆಗ್ಬೇಕಂತೆ, ಹಾಗಾಗಿ ಈಗ ಫಾಸ್ಟ್ ಕಟ್ ಆಗಲೇಬೇಕು. ಆಯ್ತು, ಓಕೆ ಮಾಡಿ ಕೆಲಸ. ಆಯ್ತು ಅಮ್ಮ ನಮಸ್ಕಾರ. ನಮಸ್ತೆ ಅಣ್ಣ. ಎಂಚಿನ ಬುದಾರೆ? ಕಲ್ಯಾಣಿ. ಕಲ್ಯಾಣಿ ಸ್ವಲ್ಪ ಇಲ್ಲ ಅಜಿತ್ ನಗರ. ಅಜಿತ್ ನಗರ ದಾಯ್ತಾಳ್ತೊಂದಲ್ಲಾರ ಎಂಕ ತೌತೆ ಮೂರೊಂದು ತೌತೆ ಮೂರೊಂದಲ್ಲಾರ ಉಪ್ಪಾಡ್ಗೆ ಉಪ್ಪಡ್ಗ ಓ ರಾಮದೇರ ತೌತೆದಲ್ಲ ಉಪ್ಪಡ ಬಾರಿ ಶೋಕಾಪ್ನ ಸೂಪರ್ ಎಂಚ ಸೂಪರ್ ಎಂಚ ಎಂಚ ತೌತೆದ ಉಪ್ಪಡ ಮಲ್ಪನ ಎಂಚ ಬಂದಗೆ ಅವು ಕುಕ್ಕುದ ಉಪ್ಪಾಡು ಮಂತಲ್ಲ ಕಣೆ ಸುಲಾಭ ಎಂಜಲಕ್ಕೆ ಆತಾ ಎಂಚ ನಮ್ಮ ಈತಿ ಜನ ಒಟ್ಟು ಸೇರಿದ ಖುಷಿ ಆಪುಂಡು ಖುಷಿ ಆಪುಂಡು ತಲೆ ಗುಂಬ್ಲವೇ ಅಲ್ವಾ ಬೊಬ್ಬದಲ್ಲಿ. ನಮಸ್ಕಾರ. ಒಳ್ಳೇದಾಗ್ತದಂಟು. ಇದು 3ನೇ ಬ್ರಹ್ಮಕಲಸ ನಮಗೆ. ಖುಷಿ ಖುಷಿ ನೋಡಿ ಎಲ್ಲರೂ ಕಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಗೌಜಿ ಗಮ್ಮತ್ತಲ್ಲಿ ಕಟ್ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಶೆಟ್ರ್ ಇದ್ದಾರೆ, ಶೆಟ್ರ್ ಹತ್ರ ಮಾತಾಡಬೇಕು. ನಮಸ್ಕಾರ. ಎಂಚುಂಡು ಬೇಲೆ ಎಲ್ಲತ್ತು ಅಂದು ಬೇಲೆ ಸೋಕ್ ಮಲ್ತೊಂದುಲ್ಲೇರಾ? ಸೋಕ್ ಮಲ್ತೊಂದುಲ್ಲೇರು ಅದಲ್ಲೇ ಬೇಲೆ ಪೂರ ಸೋಕ್ ಮಲ್ತೊಂದುಲ್ಲೇರು. ಗೌಜಿ ಗಮ್ಮತ್ತಿಗೆ ಸಾಕ್ಷಿ ಅವನೊಂದು ಉಜಿರೆ ಬ್ರಹ್ಮ ಕಲಸ ಎಂಚಾಪುಲು ತೊಂದರೆದ್ದು ದೇವ್ರದಾಯ್ತು ಮಾತೆಲ್ಲ ಸೇರಿದು ಸೋಕುಡು ಬೇಲೆ ಒಂದುಂಡು ದೇವೇರ್ನ ಬೇಲೆ ಬ್ರಹ್ಮಕಲಸ ಅಂಥದ್ದು ಭಾರಿ ಖುಷಿ ಅದ. ಸರಿ ಎಂಚ ಮೂರ್ದು ಬಾಡೋದಿಲ್ಲ? ಮೂರನ ಸರ್ ಮೂರ್ದು ಬಾಡೋಣ ಮೂರ್ದು ಬಾಡೋಣ ಅಂದು ಖುಷಿ ಆಗ್ಬಿಡು. ಮೇಡಮ್ ನಮಸ್ಕಾರ. ಹೇಗಾಗ್ತಾ ಉಂಟು? ಖುಷಿ ಆಗ್ತಿದೆ ಸರ್. ನೀರಾಗಿ ಖುಷಿ ಆಗ್ತಾ ಉಂಟು, ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಉಂಟು. ನಾವೀಗ ತೋರಿಸ್ತೇವೆ ನೋಡುವ. ಅಲ್ಲಿ ನಿಲ್ಲಿ ಲಾಂಗ್ ಶಾಟ್ ಕೊಡಿ ಒಂದು. ಎಲ್ಲ ಕಟ್ಟಿಂಗ್ ಮಾಡೋರಮ್ಮ ಈ ಕಡೆ ನೋಡಿ, ಅಲ್ಲಿ ಕ್ಯಾಮರಾಕ್ಕೆ ನನ್ನನ್ನಲ್ಲ ಜನಾರ್ದನ ಸ್ವಾಮಿಗೊಂದು ಜೈಕಾರ ಹಾಕೋಣ. ಉಜಿರೆಯ ಜನಾರ್ದನ ಸ್ವಾಮಿಗೆ
ಉಜಿರೆಯ ಜನಾರ್ದನ ಸ್ವಾಮಿಗೆ, ಉಜಿರೆಯ ಜನಾರ್ದನ ಸ್ವಾಮಿಗೆ. ಇದು ಜೋಶ್ ಅಂತ ಹೇಳಿದ್ರೆ ಇಲ್ಲಿ ತರಕಾರಿ ಕಟ್ ಮಾಡುವವರು ಕೂಡ ಗೌಜಿ ಗಮ್ಮತ್ತಿನಲ್ಲಿ ನಮ್ಮೂರಿನ ದೇವಸ್ಥಾನದಲ್ಲಿ ನಡೀತಿರುವಂತಹ ಸೇವೆ ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಬಹಳ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.